ಉಡುಪಿಗೆ ಆಗಮಿಸುವ ಭಕ್ತರನ್ನು ಮತ್ತು ಪ್ರವಾಸಿಗರನ್ನು ಹೊಂಡ ಗುಂಡಿಗಳೇ ಸ್ವಾಗತಿಸುತ್ತಿದೆ. ಇಲ್ಲಿನ ಮುಖ್ಯ ದ್ವಾರದ ಸ್ವಾಗತ ಗೋಪುರದಿಂದ ಒಳಗೆ ಪ್ರವೇಶಿಸಿದಾಗ ಸಿಗುವ ಈ ಹೊಂಡ ಅನೇಕ ಅಪಘಾತ ಪ್ರಕರಣಗಳಿಗೆ ಕಾರಣವಾಗಿದೆ. ಸ್ಥಳೀಯ ರಿಕ್ಷಾ ಚಾಲಕರು ಮರದ ಕೊಂಬೆಗಳನ್ನು ಇಟ್ಟು ಈ ಗುಂಡಿ ಅಪಾಯಕಾರಿ ಎಂದು ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದ್ದಾರೆ. ಹೊಂಡ ಸೃಷ್ಟಿಯಾಗಿ ಜನರ ಸಂಚಾರಕ್ಕೆ ತೊಡಕುಂಟಾಗಿ 15 ದಿನಗಳು ಕಳೆದರೂ ಹೊಂಡ ಮುಚ್ಚುವ ಕಾರ್ಯಕ್ಕೆ ಯಾವುದೇ ಅಧಿಕಾರಿಗಳು ಮುಂದಾಗಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಅಪಾಯಕಾರಿ ಹೊಂಡವನ್ನು ಶೀಘ್ರವಾಗಿ ಮುಚ್ಚಬೇಕೆಂದು ವಾಹನ ಚಾಲಕರು ಮತ್ತು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಸರ್, ಒಂದು ಇದು ಉಡುಪಿ ಎಂಟ್ರೆನ್ಸ್ ಮೇನ್ ಇದು ಉಡುಪಿಗೆ ಹೋಗುವ ದಾರಿ ಇದು. ಇಲ್ಲಿ ಹೊಂಡ ಬಿದ್ದು ಸಾಧಾರಣ 10-20 ದಿವಸ ಮೇಲೆ ಆಯಿತು. ಇದನ್ನು ಯಾರು ಕೇಳುವವರು ಸಹ ಇಲ್ಲ. ಮತ್ತು ನಾವು ಇಲ್ಲಿ ನಿನ್ನೆ ಒಬ್ಬರು ಲೇಡೀಸ್ ಅಲ್ಲಿ ಬಿದ್ದು ಎಲ್ಲ ತಾಗಿ ಅವರನ್ನು ಸೈಡ್ ಮಾಡಿ ನಾವೆಲ್ಲ ಒಟ್ಟಾಗಿ ಆಟೋದವರು ಬಂದು ಮತ್ತೆ ನಾವು ಆಟೋದವರು ಇದನ್ನು ಮಾಡಿದ್ದೇವೆ ಇಟ್ಟಿದ್ದೇವೆ ಈಗ. ಆದರೂ ಇದನ್ನು ಕೇಳುವವರು ಯಾರು ಬರಲಿಲ್ಲ ಇಷ್ಟವರೆಗೆ. ಒಂದು ಬಿದ್ದರೂ ಸಹ ಬರೋದಿಲ್ಲ, ಏನಾದರೂ ಬರೋದಿಲ್ಲ. ಡಿಪಾರ್ಟ್ಮೆಂಟವ್ರು ಸಹ ಬಂದು ನೋಡೋದಕ್ಕಿದ್ದಾರೆ, ಮತ್ತು ಯಾರು ಸಹ ಇಲ್ಲಿಗೆ ಬರಲಿಲ್ಲ ಇಷ್ಟು ತನಕ. ಈಗ ನೋಡಿ, ಇದು ಯಾರಾದರೂ ಬಿದ್ದರೆ ಏನು ಮಾಡೋದು ಸರ್? ನೋಡಿ, ನಮ್ಮ ಉಡುಪಿದ ಎಂಟ್ರೆನ್ಸ್ ಮೇನ್ ಇದೇ ಇರೋದು. ಇಲ್ಲೇ ಈ ಥರ ಆದರೆ ಮತ್ತೆ ಬೇರೆ ಕಡೆಯಲ್ಲಿ ಇದು ಮಾಡ್ತಾರೆ ಸರ್. ಇವರು ಯಾರು ಎಂತ ಮಾಡಲಿಕ್ಕೆ ಬರೋದಿಲ್ಲ. ನೋಡಿ, ಯಾರಿಗಾದ್ರೂ ಪೆಟ್ಟಾದರೆ ಯಾರು ಸಹ ಬರೋದಿಲ್ಲ ಸರ್. ಇಲ್ಲಿ ಉಡುಪಿಗೆ ಬರುವ ಪ್ರವಾಸಿಗರನ್ನು ಒಂದು ಕಡೆ ಸ್ವಾಗತ ಗೋಪುರ ಸ್ವಾಗತ ಮಾಡಿದರೆ, ಇನ್ನೊಂದು ನಾವು ಗಮನಿಸಬೇಕು, ಇಲ್ಲಿರುವಂತಹ ಹೊಂಡ ಎಲ್ಲ ಪ್ರವಾಸಿಗರನ್ನು ಎಲ್ಲ ಭಕ್ತರನ್ನು ಇದು ಹೊಂಡ ಒಂದು ಸ್ವಾಗತ ಮಾಡ್ತಾ ಇದೆ. ಈ ಒಂದು ಸುಮಾರು 15 ದಿನಗಳಿಂದ ಈ ಭಾಗದಲ್ಲಿ ಈ ಒಂದು ಹೊಂಡ ಬಿದ್ದಿದ್ದು, ಈ ಹೊಂಡದಿಂದಾಗಿ ಅನೇಕ ಅಪಘಾತಗಳು ಆಗಿದೆ. ಸ್ಥಳೀಯ ರಿಕ್ಷಾ ಚಾಲಕರು ಒಟ್ಟಾಗಿ ಈ ಒಂದು ಗುಂಡಿಯನ್ನು ಅಪಾಯಕಾರಿ ಇದೆ ಅಂತೇಳಿ ಮರದ ಕೆಲವೊಂದು ಕಡ್ಡಿಗಳನ್ನು ಇಟ್ಟಿದ್ದಾರೆ. ಇದರಿಂದ ಬರುವಂಥ ವಾಹನ ಸವಾರರಿಗೆ ಇಲ್ಲಿ ಗುಂಡಿ ಇದೆ ಎಂಬ ಒಂದು ಜಾಗೃತಿ ಮೂಡುವಂಥ ಕೆಲಸ ಇಲ್ಲಿಯ ಸ್ಥಳೀಯ ರಿಕ್ಷಾ ಚಾಲಕರು ಮಾಡಿದ್ದಾರೆ. ಆದರೂ ಸದ್ಯಕ್ಕೆ ಯಾವುದೇ ಒಂದು ನಗರಸಭೆಯ ಅಧಿಕಾರಿಗಳು ಈ ಭಾಗದಲ್ಲಿ ಗುಂಡು ಮುಚ್ಚುವಂಥ ಕೆಲಸಕ್ಕೆ ಮುಂದಾಗಿಲ್ಲ. ಯಾಕಂತೇಳಿದ್ರೆ ತಾವಿಲ್ಲಿ ಗಮನಿಸಬೇಕು, ಈ ಒಂದು ಸ್ವಾಗತ ಗೋಪುರ ಉಡುಪಿಗೆ ಬರುವಂಥ ಭಕ್ತರಿರ್ಬೋದು, ಪ್ರವಾಸಿಗರಿರ್ಬೋದು, ಎಲ್ಲರಿಗೆ ಇದೊಂದು ಪ್ರಮುಖ ದ್ವಾರವಾಗಿದೆ ಅಂತ ಹೇಳಿದರೆ, ಆ ದ್ವಾರದಿಂದ ಮುಂದೆ ಬಂದರೆ ಸಾಕು ಈ ಒಂದು ಹೊಂಡ ಕಾಣಸಿಗ್ತದೆ. ಈ ಹೊಂಡದಿಂದಾಗಿ ಸಾಕಷ್ಟು ತೊಂದರೆ ಕೂಡ ಉಂಟಾಗಿದ್ದು, ಸದ್ಯಕ್ಕೆ ನಗರಸಭೆ ಇದಕ್ಕೆ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.